ಕೊಲ್ಲಿ ದುರ್ಗಾದೇವಿ ಮತ್ತು ದುರ್ಗಾ ಪರಮೇಶ್ವರಿ ಅಮ್ಮನವರ ಕ್ಷೇತ್ರದಲ್ಲಿ ಬ್ರಹ್ಮ ಕಲಶೋತ್ಸವದ ಸಂಭ್ರಮ. ಈಗಾಗಲೇ ಹಲವಾರು ವಿಭಿನ್ನ ಕಾರ್ಯಕ್ರಮಗಳ ಆಯೋಜನೆಯನ್ನು ಮಾಡಿಕೊಂಡು ಕೊಲ್ಲಿ ವಿಭಿನ್ನವಾದಂತಹ ರೀತಿಯಲ್ಲಿ ಗುರುತಿಸಿಕೊಳ್ತಾ ಇದೆ. ಇತ್ತೀಚೆಗೆ ಮಕ್ಕಳ ಸಮಿತಿಯನ್ನು ರಚನೆ ಮಾಡಿ ಮಕ್ಕಳು ಕೂಡ ಒಂದು ಆಸಕ್ತಿದಾಯಕವಾಗಿ ಈ ಒಂದು ಕಾರ್ಯದಲ್ಲಿ ಭಾಗಿಯಾಗುವಂತೆ ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಕುಳಿತವರ ಒಂದಷ್ಟು ಜನರನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಹಿರಿಯರಿದ್ದಾರೆ, ಎಲ್ಲರ ಜೊತೆಗೂಡಿಕೊಂಡು 15,000 ಜನರನ್ನು ಸಂಪರ್ಕಿಸುವಂಥ ಕೆಲಸ ಮಾಡಿದ್ದಾರೆ. ಅದು ಹೇಗೆ? ಭಜನೆಯ ಮೂಲಕ ನಿರಂತರವಾಗಿ 3.5 ವರ್ಷಗಳ ಕಾಲ 3,000ಕ್ಕೂ ಅಧಿಕ ಮನೆಗಳನ್ನು ಭೇಟಿಯಾಗಿ ಇವರೆಲ್ಲರೂ ಕೂಡ ಭಜನೆಯ ಮೂಲಕ ಅಂದಾಜು 15,000ದಷ್ಟು ಜನರನ್ನು ಸಂಪರ್ಕ ಮಾಡುವಂಥ ಕೆಲಸ ಮಾಡಿದ್ದಾರೆ. ಕೊಲ್ಲಿಯಲ್ಲಿ ಭಜನೆ ಹೊಸತಲ್ಲ, ಕೊಲ್ಲಿಯಲ್ಲಿ ಭಜನೆಯ ಮೂಲಕ ಕ್ರಾಂತಿ ಮಾಡಿರುವಂತಹದ್ದು ಹೊಸತು. ಕೊಲ್ಲಿಯಲ್ಲಿ ಭಜನೆಗೆ ಆರಂಭ ಆಗಿ 50 ವರ್ಷಗಳು ಕಳೆದಿವೆ. ಆ ಹಿರಿಯರಿದ್ದಾರೆ, PS ಚಂದ್ರಶೇಖರ್ ರಾವ್ ಅವರು ಕೊಲ್ಲಿಯ ಭಜನೆಯ ಇತಿಹಾಸವನ್ನೇ ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಸರ್, ಈಗ ಬ್ರಹ್ಮ ಕಲಶೋತ್ಸವದ ಸಂಭ್ರಮದಲ್ಲಿದೆ ಕ್ಷೇತ್ರ, ಎಲ್ಲರೂ ಕೂಡ ಭಜನೆಗೆ ಹೋಗಿ 16 ಲಕ್ಷ ರೂಪಾಯಿ ಒಂದು ಕ್ಷೇತ್ರಕ್ಕೆ ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದಿದೆ. ಭಜನೆಯ ಶಕ್ತಿಯ ಬಗ್ಗೆ ಏನು ಹೇಳ್ತೀರಿ? ಇಲ್ಲಿಯ ಭಜನೆಯ ಇತಿಹಾಸದ ಬಗ್ಗೆ ಏನು ಹೇಳ್ತೀರಿ ಸರ್? ಈ ದೇವಿಯ ಬಹಳ ಒಂದು ಕಾರ್ಣಿಕದ ಒಂದು ಶಕ್ತಿ ಉಂಟು. ಆ ಶಕ್ತಿಯಿಂದಾಗಿ ನಾವು ಎಂಥ ಬೇಡಿಕೆ ಇಟ್ಟರೂ ಅದನ್ನು ನಡೆಸಿಕೊಡ್ತಾರೆ ದೇವಿ ಅಂತ ಒಂದು ಇಲ್ಲಿಯ ಶಕ್ತಿ ಆ ದೇವಿದ್ದು. ಅದು ಎಲ್ಲ ವಿಷಯದಲ್ಲೂ ನಮ್ಮ ಒಂದು ವ್ಯವಹಾರದಲ್ಲಿ ಆಗಲಿ ಅಥವಾ ಇಲ್ಲಿ ಈ ಕ್ಷೇತ್ರದಲ್ಲಿ ಆಗುವಂಥದ್ರಲ್ಲಿ ಅವಳಲ್ಲಿ ಈಗಿನ ಒಂದು ಭಿನ್ನ ಮಾಡಿಕೊಂಡ್ರೆ ಅವಳು ನಡೆಸಿಯೇ ಕೊಡ್ತಾಳೆ. ಇಷ್ಟರವರೆಗೂ ಹಾಗೆ ಮಾಡಿದ್ದಾಳೆ. ನಮ್ಮ ಕಷ್ಟಗಳನ್ನು ಅವಳಲ್ಲಿ ಬೇಡಿಕೆ ಇಟ್ಟರು ಅವಳನ್ನು ಅದು ನಡೆಸಿಬಿಡ್ತಾಳೆ. ಅಂಥ ಪವರಿನ ಈ ಶಕ್ತಿ ಈ ದುರ್ಗಾದೇವಿ ಇಲ್ಲಿ ಕೊಲ್ಲಿಯಲ್ಲಿ. ಭಜನಾ ತಂಡವನ್ನು ಆರಂಭದಲ್ಲಿ ಕಟ್ಟುವಂಥ ಸಂದರ್ಭದಲ್ಲಿ ತಾವಿದ್ರಿ. ಹೌದು. ಹೇಗಿತ್ತು ಅವತ್ತಿನ ರೆಸ್ಪಾನ್ಸ್? ಆ ಸಂದರ್ಭದಲ್ಲೂ ಕೂಡ ಭಜನೆಗೆ ಜನತೆ ಸೇರ್ತಿದ್ರು, ತೊಂದರೆ ಇಲ್ಲ. ಆಗಲೂ ನಾವು ಶುರು ಮಾಡಿದ ಸಮಯದಲ್ಲೂ ಆಮೇಲೆ ಸ್ವಲ್ಪ ಕುಂಠಿತ ಆಯಿತು. ಆದರೂ ಈಗ ಪುನಃ ಹಾಗೆ ಜನ ಈ ಭಜನೆಯಲ್ಲಿ ಸೇರ್ತಾ ಇದ್ದಾರೆ. ಈ ಭಜನೆ ಒಳ್ಳೆಯ ರೀತಿಯಲ್ಲಿ ನಡೀತಾ ಉಂಟು. ದೇವಿಯ ಶಕ್ತಿ ಬಹಳ ಇಲ್ಲಿ ನಡೀತಾ ಉಂಟು. ಅದನ್ನು ನಾನು ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಕ್ಷೇತ್ರದ ಬೆಳವಣಿಗೆ ಅನ್ನೋದನ್ನು ನೀವು ತುಂಬ ಚೆನ್ನಾಗಿ ನೋಡಿದವರು. ಹೌದು. ಇಲ್ಲಿಯ ತನಕದ ಬೆಳವಣಿಗೆಗಳನ್ನು ನೋಡಿದವರು. ಏನು ಹೇಳ್ತೀರಿ? ಇಲ್ಲಿ ಏನು ನಾವು ಪ್ರಾರ್ಥನೆ ಮಾಡಿಕೊಳ್ತೇವಾ, ನಾವು 10 ಮಂದಿ ಸೇರಿ ಅದನ್ನು ನಡೆಸಿಯೇ ನಡೆಸ್ತಾಳೆ. ನಡೆದೇ ಹೋಗ್ತದೆ. ಈ ಕ್ಷೇತ್ರ ಏನಿರಲಿಲ್ಲ, ಬರೀ ಒಂದು ಹಂಚು ಹಾಕಿ ಒಂದು ಮಧ್ಯದಲ್ಲಿ ಮಾತ್ರ. ಅದಕ್ಕಿಂತ ಮೊದಲು ಖಾಲಿ ಒಂದು ಮುಳಿಯಲ್ಲಿ ಗುಡಿ ಇದ್ದಂದು ಕೇಳಿದ್ದಾರೆ ನಮ್ಮ ಅಜ್ಜನವರು ಹೇಳಿದ್ದು. ಆಮೇಲೆ ಹಂಚು ಹಾಕಿ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಎಂಥದ್ದು ಪ್ರಾರ್ಥನೆ ಮಾಡಿ ನಾವು 10 ಮಂದಿ ಸೇರಿ ಪ್ರಾರ್ಥನೆ ಮಾಡಿದರೆ ಅದನ್ನು ನಡೆಸಿಯೇ ನಡೆಸ್ತಾಳೆ. ಅಷ್ಟೊಂದು ಪವರ್ಫುಲ್ ದೇವಿ ಇಲ್ಲಿದ್ದು. ಇದು ಹಿರಿಯರ ಮಾತು. ಈ ವರ್ಷ ಕಳೆದ 3 ವರ್ಷಗಳ ಹಿಂದೆ ಅಥವಾ 3.5 ವರ್ಷಗಳ ಹಿಂದೆ ಹೀಗೆ ಒಂದು ಭಜನೋತ್ಸವವನ್ನು ನಡೆಸಬೇಕು, ಇಡೀ ಊರಿಗೆ ಹೋಗಬೇಕು ಅನ್ನುವಂಥ ನಿರ್ಧಾರ ಹೇಗಾಯಿತು? ಯಾಕೆ ಇಂತಹ ನಿರ್ಧಾರವನ್ನು ತೆಗೆದುಕೊಂಡ್ರು? ಮತ್ತು ಆ ಒಂದು ಸಂಪರ್ಕ ಹೇಗೆ ಸಾಧ್ಯ ಆಯಿತು? ಸಂಘಟನೆ ಹೇಗೆ ಮಾಡಿದರು? ಎಲ್ಲದರ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ ವಾಸುದೇವರಾವ್ ಕಕ್ಕೇನಿಜಿ ಅವರು. ಸರ್, ಈಗ ಒಂದು ಭಜನೆಯ ಸಾಧನೆ ಮಾಡಿದ್ದೀರಿ, ಭಜನೆಯಿಂದ ಬಹುದೊಡ್ಡ ಒಂದು ಅಮೌಂಟ್ ಕಲೆಕ್ಟ್ ಆಗಿದೆ ಕ್ಷೇತ್ರಕ್ಕೆ. ಅದರ ಜೊತೆಗೆ ಇಡೀ ಊರಿನಲ್ಲೊಂದು ಧನಾತ್ಮಕವಾದಂತಹ ಚಿಂತನೆಯನ್ನು ಭಜನೆಯ ಮೂಲಕ ಪಸರಿಸಿದ್ದೀರಿ. ಇದರ ಮೊದಲ ಯೋಚನೆ ಹೇಗೆ, ಮೊದಲ ಸಂಘಟನೆ ಹೇಗಾಯಿತು ಕಾರ್ಯಕ್ರಮ? ಈ ಒಂದು ಕಲ್ಪನೆ ಏನುಂಟು ಅದು ನಮ್ಮ ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರಾದಂತಹ BK ಧನಂಜಯರಾವರು ಈ ಒಂದು ಪ್ರಸ್ತಾಪ ಮಾಡಿದರು. ಅದಕ್ಕೆ ಅತ್ಯಂತ ಪೂರಕವಾಗಿ ನಮ್ಮ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದಂತಹ BK ಲೋಕೇಶ್ ರಾವ್ ಅದಕ್ಕೆ ಪ್ರೋತ್ಸಾಹ ಕೊಟ್ಟರು, ಸ್ಪಂದನ ಮಾಡಿದರು. ನಮಗೆ ಆರಂಭದಲ್ಲಿ ಇದರ ಬಗ್ಗೆ ಸ್ವಲ್ಪ ಭಯ ಇತ್ತು, ಇದು ಯಾವ ರೀತಿ ನಡೆದೀತು ಅಂತ ಏನು ಭಯ ಇತ್ತು, ಅಳುಕಿತ್ತು. ಆದರೆ ನಾವು ಆರಂಭ ಮಾಡಿದ ಹಾಗೆ ಜನಗಳ ಶ್ರದ್ಧೆ, ಭಕ್ತಿ, ಉತ್ಸಾಹವನ್ನು ಕಂಡು ನಮಗೆ ಅತ್ಯಂತ ನಾವು ಆಶ್ಚರ್ಯಗೊಂಡೆವು. ನಮ್ಮ ಅಂದರೆ ನಾವು ಆ ರೀತಿಯ ಒಂದು
ಕಲ್ಪನೆಯನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ನಾವು ಸುಮಾರು ಒಂದೊಂದು ಮನೆಯಲ್ಲಿ ನಾವು ಸಾಮಾನ್ಯವಾಗಿ ಒಂದು 10-20 ಮಂದಿ ನಾವು ನಿರಂತರವಾಗಿ ಎಲ್ಲ ಮನೆಗಳಲ್ಲಿ ಪಾಲ್ಗೊಂಡಿದ್ದೇವೆ. ಎಲ್ಲ ಮನೆಗಳಲ್ಲಿ ಒಂದು ಸರಾಸರಿ 50ಕ್ಕಿಂತ ಕಮ್ಮಿ ಸಂಖ್ಯಾದ ಮನೆಗಳೇ ಭಜನೆಯಲ್ಲಿ ಇರಲಿಕ್ಕಿಲ್ಲ. ಎಷ್ಟೋ ಕಡೆಗಳಲ್ಲಿ 100, 150, 200ರಷ್ಟು ಸಂಖ್ಯೆಯಲ್ಲಿ ಜನಗಳು ಪಾಲ್ಗೊಂಡಿದ್ದುದು ಬಹಳ ಒಂದು ದೊಡ್ಡ ವಿಶೇಷ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕು. ಮತ್ತು ಕೇವಲ ನಮ್ಮ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಲೋಕೇಶ್ ರಾವ್ ಹೇಳ್ತಿದ್ದಂಥ ಮಾತು ನನಗೆ ನೆನಪಾಗ್ತದೆ. ಅವರು ಹೇಳುವುದು, ವಾಸಣ್ಣ, ಯಾವುದೇ ಸಂದರ್ಭದಲ್ಲಿ ನೀವು ಭಜನೆಯನ್ನು ನಿಲ್ಲಿಸಬಾರ್ದು. ಅಲ್ಲಿ ಕೇವಲ ಹಣದ ಪ್ರಶ್ನೆ ಅಲ್ಲ, ಆ ಜನರನ್ನು ಸಂಪರ್ಕ ಮಾಡಲಿಕ್ಕೆ ಅತ್ಯುತ್ತಮ ಒಂದು ಮಾಧ್ಯಮ ಏನು ಅಂತ ಹೇಳಿದರೆ ಅದು ಭಜನೆ ಅಂತ ಅವರು ನಿರಂತರವಾಗಿ ನಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇದ್ದರು ಎಂಬುದು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾದಂಥ ಒಂದು ಉಲ್ಲೇಖ ಮಾಡಬೇಕಾದಂಥ ಬಹಳ ಮುಖ್ಯ ವಿಚಾರ ಇದು. ಸರ್, ಈಗ ಭಜನೆಯ ಮೂಲಕ ಸಂಪರ್ಕ ಮಾಡಿದ್ದೀರಿ, ಹೇಗೆ ಬಹಳಷ್ಟು ಜನರನ್ನು ಸಂಪರ್ಕ ಮಾಡಿದ್ದೀರಿ, ಅಲ್ಲಿ ನಿಮಗೆ ಪ್ರತಿಕ್ರಿಯೆ ಹೇಗೆ ಸಿಗ್ತಾ ಇತ್ತು ಅನ್ನುವಂಥದ್ದು. 16 ಲಕ್ಷದಷ್ಟು ಅಮೌಂಟ್ ಕಲೆಕ್ಟ್ ಮಾಡಿದ್ದೀರಿ ಅನ್ನುವಂಥದ್ದು ಬಹಳ ವಿಶೇಷ. ಹೇಗೆ ಅಲ್ಲಿಯ ಭಕ್ತರ ಸ್ಪಂದನೆ ಈ ಅಮೌಂಟಿನ ವಿಷಯದಲ್ಲಿ ಹೇಗಿತ್ತು? ನಾವು ಪ್ರತಿ ಮನೆಯಲ್ಲೂ ನಮ್ಮ ಭಜನಾ ಕಾರ್ಯಕ್ರಮದ ವಿಧಾನ ಹೇಗಿತ್ತು ಅಂತ ಹೇಳಿದರೆ, ನಾವು ಹೋದ ಕೂಡಲೇ ಹಿಂದಿನ ದಿವಸ ಬಯಲುವಾರು ಸಮಿತಿಯ ಯಾರಾದರೂ ಪ್ರಮುಖರೊಬ್ಬರು ಹೋಗಿ ತಿಳಿಸಬೇಕಿತ್ತು ನಾಳೆ ಭಜನೆಗೆ ಬರ್ತಾರಂತ. ಆ ಸಂದರ್ಭದಲ್ಲಿ ಅವರು ಮರು ದಿವಸ ಹೋದಾಗ ಅವರು ಆಯಾ ಮನೆಗಳಲ್ಲಿ ದಿವಸಕ್ಕೆ ಒಂದು 10-12 ಮನೆಗಳಲ್ಲಿ ನಾವು ಸಂಪರ್ಕ ಮಾಡ್ತಿದ್ದೆವು. ಎಷ್ಟೋ ಬಾರಿ ಮನೆಗಳು ಹತ್ತಿರ ಇದ್ದಾಗ ನಾವು 15 ಮನೆಗಳಿಗೂ ನಾವು ಹೋದಂಥ ಉದಾಹರಣೆ ಉಂಟು. ಆ ಭಜನೆಯ ಆರಂಭದಲ್ಲಿ ಒಂದೇ ಒಂದು ಭಜನೆ ಹೇಳುವುದು, ಆ ಬಳಿಕ ಒಂದು 5-10 ನಿಮಿಷಗಳಷ್ಟು ನಾವು ದೇವಸ್ಥಾನದ ಕುರಿತಾಗಿ, ಜೀರ್ಣೋದ್ಧಾರದ ಕುರಿತಾಗಿ ಮಾತಾಡುವಂಥದ್ದು, ಆಮೇಲೆ ಪಂಚಗಜ್ಜೆ ಹಚ್ಚುವಂಥದ್ದು. ಅದರ ಜೊತೆಗೆ ಆ ಮನೆಯವರು ಯಥಾಶಕ್ತಿ ಅಲ್ಲಿರುವಂಥ ಒಂದು ಹರಿವಾಣಕ್ಕೆ ಅವರು ತಮ್ಮ ಒಂದು ಶ್ರದ್ಧೆಯ ಒಂದು ಮೊತ್ತವನ್ನು ಆ ಸಂದರ್ಭದಲ್ಲಿ ಹಾಕ್ತಿದ್ದರು. ಅದರ ಜೊತೆಗೆ ಪ್ರತಿ ಮನೆಯಲ್ಲೂ ಸಹ ಅಕ್ಕಿ, ತೆಂಗಿನಕಾಯಿ ನಮಗೆ ಸಂಗ್ರಹವಾಗ್ತಿತ್ತು. ಎಷ್ಟೋ ಮಂದಿ ಆ ಸ್ವಸ್ತಿಕೆಯಲ್ಲಿಡುವಂಥ ತೆಂಗಿನಕಾಯಿಗಿಂತ ಹೆಚ್ಚುವರಿ ತೆಂಗಿನಕಾಯಿ ಕೊಟ್ಟಂಥ ಒಂದು ಉದಾಹರಣೆ ನಮ್ಮ ಕಣ್ಣೆದುರಿಗುಂಟು. ಹೇಗೆ ಹೋಗ್ತಿದ್ರಿ ನೀವೆಲ್ಲ? ನಾವೆಲ್ಲ ಸಾಮಾನ್ಯವಾಗಿ ನಮ್ಮ ಒಂದು ಪಿಕಪ್ ಮಾಡಿಕೊಂಡು ಆ ಅಂದಿನ ಸಂಖ್ಯೆಯನ್ನು ಹೊಂದಿಕೊಂಡು ನಾವು ಸಾಮಾನ್ಯವಾಗಿ ಒಂದು ಜೀಪು ನಿರಂತರವಾಗಿ ನಮ್ಮೊಂದಿಗೆ ಇರ್ತಿತ್ತು. ಯಾವುದೋ ಒಂದು ನಿರ್ದಿಷ್ಟ ಕಡೆಯಲ್ಲಿ ನಾವು ಗಾಡಿಯನ್ನು ನಿಲ್ಲಿಸುವಂಥದ್ದು, ಅಂದರೆ ಭಜನೆಯ ಕೊನೆ ಎಲ್ಲಿ ಆಗ್ತದೆ ಆ ಮನೆಯ ಪಕ್ಕದಲ್ಲಿ ನಾವು ಭಜನೆ ನಿಲ್ಲಿಸುವಂಥದ್ದು. ಆರಂಭದ ಮನೆಗೆ ಆ ಗಾಡಿ ಹೋಗಿ ಅಲ್ಲಿಂದ ಕೊನೆಯ ಮನೆಗೆ ಹೋಗಿ ಆ ಗಾಡಿಯನ್ನು ನಿಲ್ಲಿಸುವಂಥ ವ್ಯವಸ್ಥೆ ನಾವು ಮಾಡ್ತಿದ್ದೆವು. ಹೌದು, ನಡ್ಕೊಂಡೆ. ಪ್ರತಿ ಮನೆಯಿಂದ ಒಂದು ಮನೆಗೆ ನಾವು ನಡ್ಕೊಂಡೇ ಹೋಗುವಂಥದ್ದು. ಅದು ವಿಶೇಷವಾಗಿ ನಾವು ಕೆಲವಷ್ಟು ಮಂದಿ ನನಗೆ ನೆನಪಾಗುವಂಥದ್ದು, ನಾವು ಯಾವುದೇ ನಮ್ಮ ಚಪ್ಪಲಿಯನ್ನು ಹಾಕದೆ ಇಷ್ಟೂ ದಿವಸಗಳಲ್ಲಿ ಹೋಗಿದ್ದೇವೆ ಎಂಬುದು ಖಂಡಿತವಾಗಿ ಹೆಮ್ಮೆ. ಯಾವುದೇ ಸಂದರ್ಭದಲ್ಲಿ ನಮಗೆ ಯಾವುದೇ ತೊಂದರೆ ಆಗಲಿಲ್ಲ ಎಂಬುದು ಬಹುಶಃ ಅದಕ್ಕಿಂತ ಹೆಚ್ಚು ಈ ದುರ್ಗಾದೇವಿಯ ಪವಾಡವನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯುವಕರಿದ್ದಾರೆ, ಅವರನ್ನು ಮಾತನಾಡಿಸ್ತೇನೆ. ಸರ್, ನೀವು ಭಜನೆ ಮಾಡಲಿಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯಿತು? ನಾನು ಭಜನೆ ಮಾಡಿ 62 ಇಸ್ವಿಯಲ್ಲಿ 1962 ಇಸ್ವಿಯಲ್ಲಿ ಭಜನೆ ಸಂಘ ಪ್ರಾರಂಭ ಆಗಿದೆ. ಅದರಿಂದ 1 ವರ್ಷ ಮೊದಲು ಇಲ್ಲಿ ಪ್ರಾರಂಭ ಮಾಡಿ 62 ಇಸ್ವಿಯಲ್ಲಿ ಅಧ್ಯಕ್ಷ, ಕಾರ್ಯದರ್ಶಿ, ಮೆಂಬರ್ ಎಲ್ಲ ಮಾಡಿ ಭಜನೆ ಪ್ರಾರಂಭ ಮಾಡಿದ್ದು. ಈಗ ನಿಮಗೆ ವಯಸ್ಸೆಷ್ಟು? ನನಗೆ 80. 80ನೇ ವಯಸ್ಸಿನಲ್ಲಿ ಎಷ್ಟು ಮನೆಗೆ ಹೋಗಿದ್ದೀರಿ ಈ ಬಾರಿ? ಈ ಬಾರಿ ಹೋಗಿದ್ದೀರಾ? ಕೆಲವು ಮನೆಗೆ ಹೋಗಿದ್ದೀರಾ? ಶುರುವಿಗೆ ಹೋಗಿದ್ದೇನೆ, ಮತ್ತೆ ಹೋಗ್ಲಿಕ್ಕೆ ಆಗಲಿಲ್ಲ. ಮೊದಲು ಆದರೆ ನಾವೆಲ್ಲ ಹೋಗ್ತಿದ್ದೆವು. ನಮ್ಮ ಭಜನಾ ಯಾವಾಗಲೂ ಪ್ರಾರಂಭ ಆಗುವಾಗ ಮನೆಗೆ ಹೋಗಿ ಕಾಗದ ಕೊಟ್ಟು ವಂತಿಗೆ ಎಲ್ಲ ಕೇಳಿ ಅವರು ಕೊಟ್ಟದ್ದೇ ಕೊಡೋದು. ಅಷ್ಟು ಕೊಡಿ, ಇಷ್ಟು ಕೊಡಿ ಅಂತ ಹೇಳಲಿಕ್ಕಿಲ್ಲ. ಈ 3 ಗ್ರಾಮದಲ್ಲಿ ನಾವು ಹೋಗಿ ತಿರುಗಿ ಹಣ ಸಂಪಾದನೆ ಮಾಡಿ ಒಂದು 20,000ವರೆಗೆ ಮಾಡ್ತಿದ್ದೆವು. ಅದರಲ್ಲಿ ಖರ್ಚಾಗ್ತಿತ್ತು, ಸ್ವಲ್ಪ ಉಳಿಯುತ್ತಿತ್ತು. ಆದರೆ ಮತ್ತೆ ಈಗ ಸಾಧ್ಯ ಇಲ್ಲ, 20,000 ಆಗಲಿಕ್ಕಿಲ್ಲ, 1 ಲಕ್ಷ ಬೇಕಾಗೋದು. ಆದರೆ 7 ದಿವಸ ಸಪ್ತಾಹ ಭಜನೆ ಮಾಡಿ ನಾವು ಮುಗಿಸಿದ್ದೇವೆ. ಆಗ ಸಪ್ತಾಹ ಭಜನೆ 7 ದಿನ, 7 ಹಗಲು 7 ರಾತ್ರಿ ಹಗಲು ನಾವು ಮಾಡಿದ್ದೇವೆ. ಯಾಕೆ ಅಂತ ಹೇಳಿದರೆ 60 ಇಸ್ವಿನಲ್ಲಿ ಅಷ್ಟಗ್ರಹ ಯೋಗ ಬಂತು. ಅದಕ್ಕೆ ನಾವೆಲ್ಲ ಮಾತಾಡಿ ಈ ದೋಷ ಪರಿಹಾರಕ್ಕೆ, ನಾವು ಅಷ್ಟಗ್ರಹ ಯೋಗದ ಪರಿಹಾರಕ್ಕೆ 7 ದಿನ ಸಪ್ತಾಹ ಭಜನೆ ಮಾಡುವಂತ ನಾವು ನಿರ್ಣಯ ಮಾಡಿ ಆಗ ನಾವು ಭಜನೆ ಪ್ರಾರಂಭ ಮಾಡಿದ್ದು. ಆಗ ವೆಂಕಟ ಸುಬ್ರಾಯರು
ನಮಗೆಲ್ಲ ಮಾರ್ಗದರ್ಶನ ಕೊಡ್ತಿದ್ದರು. ಮತ್ತು ಸುಬ್ರಾಯರು ಅಧ್ಯಕ್ಷರು, ಮತ್ತು BK ಗಂಗಾಧರರಾಯರು ಕಾರ್ಯದರ್ಶಿ, ನಾವೆಲ್ಲ ಮೆಂಬರ್ ಇದ್ದರು. ಮತ್ತು ಸ್ವಲ್ಪ ವರ್ಷ ಹೋಗುವಾಗ ನಾನು ಕಾರ್ಯದರ್ಶಿ ಆಗಿದೆ, ಮತ್ತು ಸುಬ್ರಾಯರು ಅಧ್ಯಕ್ಷರು ಹಾಗೆ ಇತ್ತು. ಈಗ ಬೇರೆ ಹೊಸ ಜನವೆಲ್ಲ ಮಾಡಿ ಈಗ ಹೊಸ ಹುಡುಗರಲ್ಲಿ ಹೇಗಿದೆ ಉತ್ಸಾಹ ಹೇಗಿದೆ? ಒಮ್ಮೆ ನಿಲ್ಲುವಂತ ಆಯಿತು, ಆದರೆ ನಮಗೆ ಮುಗಿತರಿಗೆ ಎಲ್ಲ ಬರಲಿಕ್ಕೆ ಕಷ್ಟ ಆಗ್ತದಲ್ಲ, ಅದಕ್ಕೆ ನಾನು ಕೋಶಾಧಿಕಾರಿಯಾಗಿದ್ದೆ. ಮತ್ತು ಎಷ್ಟು ಭಜನೆಗೆ ಹೋದ್ರಿ? ನಾನು ಮಿತವಾಗಲು ಗ್ರಾಮಕ್ಕೆಲ್ಲ ಹೋಗಿದ್ದೇನೆ. ಹೌದು, 1ನೇ ಬ್ಲಾಕಿಗೆ ಅಂದಾಜು ಒಂದು 50 ಮನೆಗೆ ಹೋಗ್ಬೋದು. 50 ಮನೆಗೆ ಹೋಗಿದ್ದೀರಿ ಅಷ್ಟೇ. ಸರ್, ಇದರಲ್ಲಿ 3000 ಮನೆಗಳಿಗೂ ಹೋದವರು ಯಾರು? ನೀವಿಬ್ರು? ಓ, ಬಹಳ ವಿಶೇಷ ಇಬ್ರು. ಇವರು ಇಲ್ಲಿ ಎಷ್ಟು ಭಜನೆಯನ್ನ ಆಯೋಜನೆ ಮಾಡಿದಾರೋ, ಎಷ್ಟು ಮನೆಗಳಲ್ಲಿ ಭಜನೆ ನಡೆಸಿದಾರೋ, ಎಲ್ಲ ಕಡೆಗೆ ಹೋದವರು ಇವರಿಬ್ರು. ವಾಸುದೇವರಾವ್ ಕಕ್ಕೇನಜಿಯವರು ಮತ್ತು ಸರ್ ನೀವು ಹೋಗಿದ್ರಾ? ಕಾರ್ಯದರ್ಶಿ ಏನು ಹೆಸರು? ನಾರಾಯಣಗೌಡ. ನಿಮ್ಮದು? ವಿಜಯ ಪೂಜಾರಿ ಮತ್ತು ನಾರಾಯಣಗೌಡ, ವಾಸುದೇವರಾವ್ ಕಕ್ಕೇನಜಿ. 3 ಜನ ಎಲ್ಲ 3000 ಮನೆಗಳಿಗೂ ಕೂಡ ಭೇಟಿ ನೀಡಿದವರು. ಸರ್, ಈಗ 3000 ಮನೆಗಳಿಗೂ ಹೋಗಿದ್ದೀರಿ. ಆ ಮನೆಯಲ್ಲಿ ಎಲ್ಲ ಮನೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ನಿಮಗೆ ಕೊಟ್ಟಂಥ ಪ್ರೀತಿ ಎಲ್ಲರೂ ಒಟ್ಟು ಸ್ವಾಗತ ಮಾಡಿ ಸುರಿಗೆ ಸ್ವಾಗತ ಮಾಡಿದ್ದಾರೆ. ಎಲ್ಲರೂ ಬಂದು ಭಜನೆಯಲ್ಲಿ ಕುಡಿತಾ ಎಲ್ಲ ಮಾಡಿದ್ದಾರೆ. ಎಲ್ಲ ಪ್ರೀತಿ ಕೊಟ್ಟಿದ್ದಾರೆ ಅಷ್ಟೇ. ಹೇಗಾಯಿತು ಈ 3.5 ವರ್ಷ? ತೊಂದರೆ ಇಲ್ಲ, ಭಾಳ ಖುಷಿಯಲ್ಲಿ ಆಯಿತು. ಎಲ್ಲರ ಸಪೋರ್ಟಿಂದ, ಎಲ್ಲ ಊರಿನ ಸಹಕಾರದಿಂದ, ಎಲ್ಲ ಸಪೋರ್ಟಿಂದ. ಭಜನಾ ಮಂಡಲ ಈಗ ಮಂಗಲೋತ್ಸವ ಆಯ್ತು ಅಲ್ವಾ? ಹೌದು. ಈಗ ಮತ್ತೆ ಬೇಕಿತ್ತು, ಇನ್ನೊಂದು 4-1 ವಾರ ಇದ್ರೆ ಬೇಕಿತ್ತು. ಅದು ಇನ್ನೂ ಹೋಗ್ತಾ ಇದ್ದೇವೆ. ನಮಗೆ ದಾರಿ ತೋರಿಸುವರಿರಲಿಲ್ಲ ಇಂದಬೇಟು ಗ್ರಾಮದಲ್ಲಿ. ದಾರಿ ತೋರಿಸುವ ಬಯಲುವರಿರಲಿಲ್ಲ. ಅದಕ್ಕೆ ಬ್ರಹ್ಮಕಲಸ ಬಂತಲ್ಲ, ಕೆಲಸ ಉಂಟು ಅದಕ್ಕೆ. ಈಗ ನೀವು ಒಂದಷ್ಟು ಜನ ಯುವಕರಿದ್ದೀರಿ. ಇವ್ರದ್ದೆಲ್ಲ ಒಂದು ಇತಿಹಾಸವನ್ನು, ಭಜನೆ ಇತಿಹಾಸವನ್ನು ನೋಡಿದಾಗ ಹೇಗೆ ನೀವು ಪ್ರೇರಣಾದಾಯಿಯಾಗಿ ಕೆಲಸ ಮಾಡ್ಲಿಕ್ಕೆ ಆಯ್ತು? ನಾವು ಭಜನೆಗೆ ಆರತಿ ಮಾಡ್ತಿದ್ದೆವು. ಇವರು ದೇವರನ್ನು ತಕೊಂಡು ಹೋಗುದು. ತುಂಬಾ ಒಳ್ಳೆ ತಂಡವಾಗಿ ಹೌದು, ಒಂದೇ ತಂಡ. ಹೌದು, ಒಳ್ಳೆ ಪ್ರೇರಣೆ ಕೊಟ್ಟರು. ಈ ಭಜನೆಯಿಂದಾಗಿ ನಮಗೆ ಬಹಳಷ್ಟು ಮಾರ್ಗದರ್ಶಕ ಒಂದು ದಾರಿ ಆಯಿತು. ಯಾಕಂತ ಹೇಳಿದರೆ, ನಾವು ಸಣ್ಣದರಿಂದಿರುವಾಗ ಭಜನೆಯನ್ನು ಮಾಡ್ತಿದ್ದೀವಿ. ಆದರೆ ಈ ಗ್ರಾಮದಲ್ಲಿ ಈ ಒಂದು ನಗರ ಭಜನೆಯಿಂದಾಗಿ ಭಜನೆ ಒಂದಷ್ಟು ಯುವಕರಿಗೆ ಭಜನೆಯ ಬಗ್ಗೆ ಮತ್ತಷ್ಟು ಉತ್ಸಾಹ ಆಗಿ, ಈಗ ಅಲ್ಲಲ್ಲಿ ಭಜನೆ ತಂಡ ರಚನೆಯಾಗಿ ಬೇರೆ ಬೇರೆ ರೀತಿಯಲ್ಲಿ ಗೃಹ ಪ್ರವೇಶ ಇರ್ಬೋದು ಅಥವಾ ಒಂದು ಪೂಜಾ ಕಾಂಕರಿ ಇರ್ಬೋದು, ಅದರೆಲ್ಲ ಭಾಗಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ನಗರ ಭಜನೆಯ ಒಂದು ಮಾರ್ಗದರ್ಶನ ಅಂತ ಹೇಳ್ಬೋದು. ಹಿರಿಯರ ಒಂದು ಮಾರ್ಗದರ್ಶನದಿಂದ ನಾವು ಕೂಡ ವಾರದಲ್ಲಿ ಒಂದು ದಿವಸ ಒಟ್ಟು ಸೇರಿ ನಮ್ಮ ತಂಡ ಕೂಡ ಭಜನೆಯನ್ನು ನೆರವೇರಿಸ ಬಂದಿದ್ದೇವೆ. ಉತ್ತಮ ಒಂದು ಕೆಲಸ ಇವರು ಮಾಡಿದ್ದಾರೆ. ಅವರಿಗೆ ನಾವು ಕೂಡ ಆದಷ್ಟು ಸಪೋರ್ಟ್ ಕೊಟ್ಟಿದ್ದೇವೆ. ಹೆಚ್ಚಿನ ಅಂಶ ಏನಾಗಿದೆ ಅಂತ ಹೇಳಿದರೆ, ಈಗ ಎಲ್ಲರಿಗೂ ತುಂಬ ಉತ್ಸಾಹ ಆಗಿದೆ ಯುವಕರಿಗೆ. ಈಗ ಕುಣಿತ ಭಜನೆ ಆರಂಭ ಆದ ಮೇಲೆ ಎಲ್ಲ ಈಗ ನಮ್ಮ ನಾಳ್ದು ಬ್ರಹ್ಮಕಲಶಕ್ಕೆ ತುಂಬ ಜನ ಕುಣಿತ ಭಜನೆಗೆ ತಯಾರಾಗಿದ್ದಾರೆ. ಹಾಗೆ ತುಂಬ ಉತ್ಸಾಹದಿಂದ ಎಲ್ಲರೂ ಅದರಲ್ಲಿ ಭಾಗಿಗಳಾಗಿ ತಮ್ಮ ಕಷ್ಟಗಳನ್ನು ಮರೆತು ತುಂಬ ಸಂತೋಷದಿಂದ ಭಜನೆಗಳನ್ನು ಮಾಡಿ ದೇವರ ಕೃಪೆಗೆ ಪಾತ್ರರಾಗುವ ಒಂದು ಕಾಯಕ ಪ್ರಾರಂಭ ಆಗಿದೆ. ಈ ಭಜನಾ ಸಂಘದಿಂದಾಗಿ ಇದು ಬೆಳೀತಾ ಇದೆ. ತುಂಬ ಖುಷಿಯಾಗ್ತದೆ. ಭಜನೆಯಿಂದ ನಾನು ಒಂದು 50% ಮನೆಗೆಲ್ಲ ಹೋಗಿದ್ದೇನೆ. ವಾಸುದೇವರು ಯಾವಾಗಲೂ ದಿವಸಕ್ಕೆ 1-2 ಸಲ ಫೋನ್ ಮಾಡ್ತಿದ್ರು, ಭಜನೆಗೆ ಬಾ ಮಾರೆ, ನೀನು ಬರಬೇಕು, ಮತ್ತೊಂದು 1-2 ಜನವನ್ನು ಕರ್ಕೊಂಡು ಬಾ ಅಂತೇಳಿ. ಅದೇ ರೀತಿಯಲ್ಲಿ ನನಗೆ ಸಮಯ ಇದ್ದಾಗ ನಾನು ಕಂಟಿನ್ಯೂಸ್ ಹೋಗ್ತಾ ಇದ್ದೆ. ಒಳ್ಳೆಯ ಪರಿಣಾಮ ಬೀರಿದೆ. ಮನಸ್ಸು ಒಳ್ಳೆಯ ನೆಮ್ಮದಿ ಸಿಕ್ಕಿದೆ. ಏನು ಹೇಳ್ತೀರಿ ಭಜನೆ ಬಗ್ಗೆ? ಅಂದರೆ ನಾನು ಮೊದಲಿಂದ ಬರ್ತಿದ್ದೆ ಇಲ್ಲಿ ಭಜನೆ ಮಾಡಲಿಕ್ಕೆ, ಭಜನಾ ಸಂಘದಲ್ಲಿ. ಮತ್ತು ಈ ಮನೆ ಭಜನೆಗೆ ಅಷ್ಟು ಹೋಗಲಿಲ್ಲ, ನಾನು ಸ್ವಲ್ಪ ಹೋಗಿದ್ದೆ ಅಷ್ಟು. ಹೋದವರ ಸಾಧನೆ ಕೇಳಿದಾಗ ಏನನ್ಸುತ್ತೆ? ಖುಷಿ ಆಗ್ತದೆ. ಅದು ಒಂದು ಸುಲಭದ ಕೆಲಸ ಅಲ್ಲ, ಅದು ಏನೋ ಒಂದು ದೇವರ ಕೃಪೆಯಿಂದ ಆಯಿತು ಅಷ್ಟೇ. ಅದು ನಾವು ಎಣಿಸುವಾಗ ಇದು ಸಾಧ್ಯ ಇಲ್ಲ ಅಂತ ಗ್ರಹಿಸ್ತಾ ಇದ್ದೆವು. ದೇವರ ಕೃಪೆಯಿಂದ ಅದೊಂದು ಆಯಿತು. ಸರ್, ಈಗ 3.5 ವರ್ಷ ವಾರದ ಎಷ್ಟು ದಿನ ಮಾಡ್ತಿದ್ರಿ, ಅಥವಾ ರಜೆ ಏನಾದರೂ ಮಾಡ್ತಿದ್ರಾ?
ಸಾಮಾನ್ಯವಾಗಿ ನಮಗೆ ಸಾಧ್ಯ ಇರುವಾಗ ನಾವು ದಿನ ಹೋಗ್ತಿದ್ದೆವು. ಕೆಲವೊಂದು ಬಾರಿ ಪ್ರಮುಖರಿಗೆ ಬರಲಿಕ್ಕೆ ಆಗೋದಿಲ್ಲ ಎಂಬ ಸಂದರ್ಭಗಳಿದ್ದಾಗ ಮಾತ್ರ ರಜೆ ಮಾಡ್ತಿದ್ದೆವು. ಮತ್ತು ಮಳೆಗಾಲ ಬಂದಾಗ ನಮಗೆ ಸ್ವಲ್ಪ ಸಮಸ್ಯೆ ಆಗ್ತಿತ್ತು ಎಂಬುದು ಸಂಗತಿ. ಜೊತೆಗೊಂದು ಹೇಳಬೇಕಾದಂಥ ಮಾತು ಹೇಳಿದರೆ, ನಮ್ಮ ಹಿರಿಯರೆಲ್ಲ ಹೇಳ್ತಾರೆ ಸಾಮಾನ್ಯವಾಗಿ ಭಾಷಣದಲ್ಲಿ, ಏನು ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂತ. ನಾವು ಅದು ಭಾಷಣ ಮಾತ್ರ ಕೇಳಿದ್ವಿ. ಅದು ನಿಜವಾಗಿ ಈ ನಮ್ಮ ಇಡೀ ಹಿಂದೂ ಸಮಾಜವನ್ನು ಒಟ್ಟು ಮಾಡಲಿಕ್ಕೆ ಭಜನೆ ಎಷ್ಟು ಪರಿಣಾಮ ಅಂತ ಹೇಳುವಂಥದ್ದು ನಮ್ಮ ಎಲ್ಲರ ಗಮನಕ್ಕೆ ಬಂದಿದೆ. ಅದರಲ್ಲೂ ನನಗೆ ವಿಶೇಷ ಅನಿಸುವಂಥದ್ದು ಸಣ್ಣ ಮಕ್ಕಳು, ಹುಡುಗಿಯರು ಅಥವಾ ಹುಡುಗಿಯರ ತಾಯಂದಿರು ಮತ್ತು ಪ್ರಾಯಸ್ಥರು. ಒಬ್ಬರು ನಮ್ಮ ಬೆದರಿಬೆಟ್ಟು ಭಾಗದಲ್ಲಿ ಒಬ್ಬ ರಿಟೈರ್ಡ್ ಫಾರೆಸ್ಟ್ ಅಂತ ಕಾಣ್ತದೆ, ತಿಮ್ಮಪ್ಪ ಗೌಡ ಅಂತ ಅವರ ಹೆಸರು. ಅವರು ಆ ಭಾಗದಲ್ಲಿ ತಿರುಗಾಡುವಾಗ ಎಲ್ಲ ಮನೆಗಳಿಗೆ, ಅವರು 80 ವರ್ಷ ಪ್ರಾಯ ಅಂತೆ, ಎಲ್ಲ ಮನೆಗಳಿಗೆ ಬರ್ತಿದ್ದರು. ಅವರು ಭಜನೆಯನ್ನು ರಿಪೀಟ್ ಮಾಡ್ತಿದ್ರು. ಅದರ ಜೊತೆಗೆ ಕೆಲವೊಂದು ಬಾರಿ ಅವರೇ ಹಾಡುಗಳನ್ನು ಹಾಡುತ್ತಿದ್ದದ್ದು ನಮಗೆ ನಿಜವಾಗಿ ಆಶ್ಚರ್ಯದ ಒಂದು ವಿಷಯ. ನಾನು ಹೇಳುವಂಥದ್ದಿಷ್ಟೇ, ಈ ಭಜನಾ ಕಾರ್ಯಕ್ರಮ ಇಷ್ಟು ವರ್ಷಗಳಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಆಗಬೇಕಿದ್ರೆ ಎಲ್ಲದಕ್ಕೂ ಪ್ರೇರಣೆ ಅದು ಕೊಲ್ಲಿ ದುರ್ಗಾದೇವಿಯ ಮಹಿಮೆ. ಬಹುಶಃ ದುರ್ಗಾದೇವಿಯ ಒಂದು ಕಾರಣೀಕದಿಂದಾಗಿ ಜನರು ಅದಕ್ಕೆ ಸ್ಪಂದನ ಮಾಡುತ್ತಿದ್ದರು ಎಂಬ ಮಾತನ್ನು ನಾವು ಖಂಡಿತವಾಗಿ ಹೇಳಬೇಕು. ಸರ್, ನೀವು ಆರಂಭ ಮಾಡಿ ಸಂಘವನ್ನು 60 ವರ್ಷ ಆಗ್ತಾ ಬಂತು. ಈಗ ಬಹಳ ಒಂದು ಪ್ರೇರಣಾದಾಯಿಯಾಗಿ ಎಲ್ಲರೂ ಸೇರಿಕೊಂಡು ಇಷ್ಟೊಂದು ಮನೆಗಳಿಗೆ ಭೇಟಿ ನೀಡಿದ್ದನ್ನು ನೋಡಿದರೆ ಈ ತಂಡದ ಬಗ್ಗೆ ಏನು ಹೇಳ್ತೀರಿ? ಈ ಸಲ ಹೋದ ತಂಡದ ಬಗ್ಗೆ? ಅವರು ದೇವರ ಭಕ್ತರು, ಬಹಳ ಭಕ್ತಿ ಇದ್ದದ್ರಿಂದಲೇ ಅವರಿಗೆ ದೇವರು ಪ್ರೇರಣೆ ಕೊಟ್ಟಿದ್ದಾರೆ, ಶಕ್ತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಆ ದೇವಿಯ ಮಹಿಮೆಯಿಂದ ಆ ಭಜನೆ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದಾರೆ. ಇದು ಕೊಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಭಜನಾ ತಂಡದ ವಿಶೇಷವಾದಂಥ ಸಾಧನೆ. ಒಟ್ಟು 3.5 ವರ್ಷ, 3,000ಕ್ಕೂ ಅಧಿಕ ಮನೆ, 3,000ಕ್ಕೂ ಅಧಿಕ ಮನೆ, 15,000ಕ್ಕೂ ಅಧಿಕ ಜನರ ಸಂಪರ್ಕ, ಅದರ ಜೊತೆಗೆ 16 ಲಕ್ಷಕ್ಕೂ ಅಧಿಕ ಮೊತ್ತವನ್ನು ಸಂಗ್ರಹಿಸಿ ಕ್ಷೇತ್ರದ ಬೆಳವಣಿಗೆಗೆ, ಕ್ಷೇತ್ರದ ಅಭಿವೃದ್ಧಿಗೆ ಒಟ್ಟುಗೂಡಿಸಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ಇಡೀ ಊರು ಅಥವಾ ಊರಿನ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಲ್ಲಿಯೂ ಕೂಡ ಕೊಲ್ಲಿ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಬ್ರಹ್ಮಕಲಶ ಇರ್ಬೋದು, ಅಲ್ಲಿಯ ಕೆಲಸ ಕಾರ್ಯಗಳಿರ್ಬೋದು, ಅಲ್ಲಿಯ ಐತಿಹ್ಯವನ್ನು ಪಸರಿಸುವಂಥ ಕೆಲಸವನ್ನು ಈ ತಂಡ ಮಾಡಿದೆ. ಇದು ನಿಜಕ್ಕೂ ವಿಶೇಷವಾದಂಥದ್ದು ಮತ್ತು ವಿಭಿನ್ನವಾದಂಥ ಸಾಧನೆ. ಭಜನೆಯಿಂದ ಯಾವತ್ತೂ ವಿಭಜನೆ ಇಲ್ಲ ಅನ್ನುವಂತಹ ಮಾತಿದೆ. ಆ ಮಾತು ಅರ್ಥಪೂರ್ಣವಾಗಿ ಕಂಡು ಬಂದದ್ದು ಇಲ್ಲಿ ಅಂತ ಹೇಳ್ಬೋದು. ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಕೊಲ್ಲಿ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್
www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in.